ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಮಂಗಳೂರು ಹಾಗೂ ಶಾಖಾ ಗ್ರಂಥಾಲಯ ಬಂಟ್ವಾಳದ ಆಶ್ರಯದಲ್ಲಿ ನವೆಂಬರ್ 14ರಿಂದ 20ರವರೆಗೆ ನಡೆಯಲಿರುವ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ 2019ಕ್ಕೆ ಬಂಟ್ವಾಳ ಶಾಖಾ ಗ್ರಂಥಾಲಯದಲ್ಲಿ ಚಾಲನೆ ನೀಡಲಾಯಿತು. ಮಂಗಳೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ನಾಗವೇಣಿ ಮಂಚಿ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಾಮಾನ್ಯ ಓದುಗನಿಗೆ ಹತ್ತಿರವಾಗುವ ಪುಸ್ತಕಗಳು ಬಂದಾಗ ಓದುಗರ ಸಂಖ್ಯೆ ಹೆಚ್ಚಾಗುತ್ತದೆ. ಓದು ಮನಸ್ಸನ್ನು ಹೆಚ್ಚು ನಿರ್ಮಲವಾಗಿಸುತ್ತದೆ, ಆತ್ಮವಿಶ್ವಾಸ, ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದರು. ಮುಂದಿನ ಪೀಳಿಗೆ ಮಾದರಿಯಾಗಬೇಕಾದ್ರೆ ನಾವು ಒಳ್ಳೆಯವರಾಗಿರಬೇಕು. ನಮ್ಮ ಮನೆಯಲ್ಲಿ ಒಳ್ಳೆಯ ಪುಸ್ತಕ ಇರಬೇಕು. ಪುಸ್ತಕ ಗ್ರಂಥಾಲಯ ಆತ್ಮಸುಖವನ್ನು ನೀಡುತ್ತದೆ. ಗ್ರಂಥಾಲಯ ಒಳ್ಳೆಯ ಮನಸ್ಸುಗಳನ್ನು ಸ್ವಸ್ಥ ಸಮಾಜವನ್ನು ಸೃಷ್ಟಿಸುತ್ತದೆ ಎಂದು ಹೇಳಿದರು. ವಿಶೇಷವಾಗಿ ಅದು ನಾನು ತಿಳ್ಕೊಂಡ ಹಾಗೆ ಓದುವ ರೀತಿ ಬದಲಾಗಿದೆ. ಜನ ಓದುವ ರೀತಿ ಬದಲಾಗಿದೆ. ಪುಸ್ತಕ ಓದುವವರು ಏನು ಆಧುನಿಕ ಮಾಧ್ಯಮಗಳು ಬಂದು ಓದಬೇಕು ಅಂತ ಇದ್ದವರು ಓದ್ತಾರೆ. ಹೊಸ ಜನರೇಷನ್ ಸ್ವಲ್ಪ ಬದಲಾದರೆ ಓದುವ ರೀತಿಯನ್ನು ಆಧುನಿಕಗೊಳಿಸಿದ್ದಾರೆ. ನಾನು ನಿತ್ಯ ಒಂದೊಳ್ಳೆ ಸ್ಟೇಟಸ್ ಅಂದರೆ ಅನುಭವ ಅಂತ ಒಂದು ಸ್ಟೇಟಸ್ ಹಾಕಿದರೆ 150 ಜನ ಓದ್ತಾರೆ. ನನ್ನ ಒಂದು 500 ಜನ ವಾಟ್ಸಪ್ಪಲ್ಲಿ ಇದ್ದರೆ 150 ಜನ ಓದ್ತಾರೆ ಅಂದರೆ 30ರಷ್ಟು ಜನ ಓದೋದು ಮಾತ್ರ ಅದಕ್ಕೆ ಪ್ರತಿಕ್ರಿಯೆ ಮಾಡ್ತಾರೆ. ನೋಡಿ, ಬೆಳೆಯುವ ರೀತಿ ಬದಲಾಗಿದೆ. ಅದು ಏನು ಚಿಂತೆ ಇಲ್ಲದೆ ಓದಿ ಫ್ರೆಶ್ ಆಗ್ತದೆ. ನಿವೃತ್ತ ಮುಖ್ಯ ಶಿಕ್ಷಕ ಸಂಕಪ್ಪ ಶೆಟ್ಟಿಯವರು ಮಾತನಾಡಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನಕ್ಕೆ ಪುಸ್ತಕ ಓದುವಿಕೆ ಸಹಕಾರಿಯಾಗಲಿದೆ ಎಂದರು. ಪುಸ್ತಕದ ಬದನೆಕಾಯಿ ಅದು ಪದಾರ್ಥಕ್ಕೆ ಆಗುವುದಿಲ್ಲ. ಅದಕ್ಕಿಂತ ಹೆಚ್ಚಿನದ್ದಾದಂತಹ ಜ್ಞಾನವನ್ನು ಪಡೆದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೂಪುರೇಷೆಯನ್ನು ಕೊಡುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗಾಗಿ ಓದುವಂತಹ ಹವ್ಯಾಸವನ್ನು ಎಲ್ಲ ಮಕ್ಕಳು ಕೂಡ ಬೆಳೆಸಿಕೊಳ್ಳಬೇಕೆನ್ನುವಂತಹ ದೃಷ್ಟಿಯಿಂದಲೇ ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಂಡು ಈ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ನಾವು ನೋಡ್ತೇವೆ, ತರಗತಿಯಲ್ಲಿ 100ಕ್ಕೆ 100 ಪಡೆದಂತಹ 100ಕ್ಕೆ 100 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ನಮ್ಮ ಕಣ್ಣ ಮುಂದೆ ನಾವು ನೋಡಿದ್ದೇವೆ. ಹಾಗೆಯೇ ಅಲ್ಲಿಂದಲ್ಲಿಗೆ 35 ಮಾರ್ಕ್ ತೆಗೆದು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯಾಧಿಕಾರಿ ಮಮತಾ ರೈ, ಕೇಂದ್ರ ಗ್ರಂಥಾಲಯದ ಗ್ರಂಥಪಾಲಕಿ ಗಾಯತ್ರಿ, ಬಂಟ್ವಾಳ ಶಾಖಾ ಗ್ರಂಥಪಾಲಕಿ ಪ್ರಣೀತಾ ಮಂತೂರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.